ಬಂಟ್ವಾಳದ ಕೊರಗು ಸಮುದಾಯದ ಕುಂದುಕೊರತೆಗಳ ಸಭೆ ಬಿಸಿ ರೋಡಿನ ತಾಲೂಕು ಪಂಚಾಯತ್ನ ಎಸ್ಜಿಎಸ್ವೈ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಪ್ರಭಾರ ಇಒ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 2007ರಲ್ಲಿ ಸಾಗುವಳಿ ಚೀಟಿ ನೀಡಿದ ಭೂಮಿಗಳ ಗಡಿಗುರುತು ಮಾಡಬೇಕು. ಭೂಮಿ ನೀಡಿದ ಇಲಾಖೆ ಪುನರ್ವಸತಿ ನೀಡುವ ಕಾರ್ಯಗಳು ಬಾಕಿ ಇದೆ. ಶೀಘ್ರವಾಗಿ ಪುನರ್ವಸತಿ ಕಾರ್ಯ ಆಗಬೇಕು. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡಿದರೆ ಮಾತ್ರ ಸಮುದಾಯಕ್ಕೆ ಜೀವನ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಈ ವೇಳೆ ಭೂಮಿಯ ಮಾಲೀಕತ್ವವನ್ನು ನೀಡದೆ ನಮಗೆ ಯಾವುದೇ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಂದರ್ ಬೆಳವಾಯಿ ಅಧಿಕಾರಿಗಳು ಗಮನಕ್ಕೆ ತಂದರು. ಏನಾದರೂ ನೋಂದಣಿ ಆಗಿಲ್ಲ, ಇಲ್ಲ ಬಿಲ್ಲು ಕರೆಂಟ್ ಬಿಲ್ ಬರ್ತಾ ಇದೆ ನಮ್ಮದು ಅಂತ ಏನಾದ್ರು ಇದ್ದರೆ ತಾವು ಹೇಳಿದರೆ ಸಂಬಂಧಪಟ್ಟಂಗೆ ಕೂಡಲೇ ಅದನ್ನು ಮೆಸ್ಕಾಂನವರು ಪರಿಶೀಲನೆ ಮಾಡಿ ಅದನ್ನು ಇಮಿಡಿಯೇಟಾಗಿ ಅದು ಜಾತಿ ಸರ್ಟಿಫಿಕೇಟ್ ಇರ್ಬೋದು, ವಾಟರ್ ಐಡಿ ಇರ್ಬೋದು, ಆದಾಯ ಸರ್ಟಿಫಿಕೇಟ್ ಇರ್ಬೋದು, ಅದೆಲ್ಲ ಹೆಚ್ಚಿನ ಆಗಿದೆ. ಈಗ ಆಗಬೇಕಾದ್ದು ಇನ್ನು ಕೆಲವರಿಗೆ ಇದೆ, ಇಲ್ಲ ಅಂತಲ್ಲ, ಸರ್ಟಿಫಿಕೇಟ್ ಇನ್ನೂ ಆಗದೆ ಇರುವಂಥದ್ದು ಇದೆ. ಆದರೆ ಕಂದಾಯಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾಗಿ ಆಗಬೇಕಾದ್ದು ಹಿರಿಯರ ಜಾಗವನ್ನು ಈಗಾಗಲೇ ಇವರು ಹೇಳಿದಾಗೆ ಅವರ ತಂದೆಯ ಹೆಸರಿನಲ್ಲಿದೆ. ಅದರಲ್ಲಿ ಇವರು ಸ್ವಲ್ಪ ಮಟ್ಟಿಗೆ ಕೃಷಿ ಮಾಡ್ತಾ ಇದ್ದಾರೆ, ಅಡಿಕೆ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅದು ಇವರ ಹೆಸರಿಗೆ ಬಂದಿಲ್ಲ. ಆದ್ದರಿಂದ ಇವರಿಗೆ ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ತರ ಇವರು ಒಂದಲ್ಲ, ಬಂಟ್ವಾಳ ತಾಲೂಕಲ್ಲಿ ಸುಮಾರು ಹಿರಿಯರ ಜಾಗ ಅವರ ಹೆಸರಿನಲ್ಲಿ ಇದೆ. ಈಗಿರುವಂತಹ ಅವರ ಹೆಸರಿನಲ್ಲಿ ಆಗಿಲ್ಲ. ಆದ್ದರಿಂದ ಯಾವುದೇ